ಜನರಿಗೆ ನಾನು ಹೇಳಲಿಕ್ಕೆ ಇಚ್ಛಿಸಿದಷ್ಟೇ, ನೀವೆಲ್ಲರ ಬುದ್ಧಿವಂತರಿದ್ದೀರಿ. ನಮ್ಮ ಜಿಲ್ಲೆ ಅಂತ ಹೇಳಿದ ತಕ್ಷಣ ಇಲ್ಲಿ ದೇವರುಗಳ ನೆಲೆಬೀಡು, ಪ್ರಾರ್ಥನಾ ಮಂದಿರಗಳು ಕೂಡ ಇದೆ. ದೇವರನ್ನು ನಂಬ್ತೇವೆ. ಆ ದೇವರು ನಮ್ಮನ್ನು ಯಾವತ್ತೂ ಬಿಟ್ಟು ಹಾಕಲಿಲ್ಲ. ಇವತ್ತು ಈ ಎಲ್ಲ BJPಗರ ಅನಾಚಾರಗಳಿಂದ ನಮ್ಮನ್ನು ರಕ್ಷಣೆ ಮಾಡಿದ್ದು ಯಾರು ಅಂತ ಕೇಳಿದರೆ ನಮ್ಮ ದೇವರು, ಹಾಗೆ ನಮ್ಮ ಪ್ರಾರ್ಥನಾ ಮಂದಿರಗಳು. ಅವರು ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಇವತ್ತು BJPಯವರ ಮಾತು ನೀವು ಮೊನ್ನೆ ಕೇಳಿದ್ದೀರಿ. ಅವರಿಗೆ ಆ ದೇವರುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇವರಿಗೆ ಮತ ಕೊಡಬೇಕು ಅಂತ ಹೇಳುವಂಥದ್ದು. ಇವರು ಅಷ್ಟು ದೊಡ್ಡ ಜನ ಆಗಿದ್ದಾರೆ. ಕೊರಗಜ್ಜನ ರಕ್ಷಣೆ ಮಾಡಲಿಕ್ಕೆ ನಮಗೆ ಮತ ಕೊಡಿ ಅನ್ನುವಂಥದ್ದು. ನಮ್ಮನ್ನು ಯಾರು ಇವತ್ತು ರಕ್ಷಿಸಿದ್ದಾರೆ ಇವರ ಅನಾಚಾರಗಳಿಂದ ಅಂದರೆ ಆ ಕೊರಗಜ್ಜ ಅಥವಾ ನಮ್ಮ ಎಲ್ಲ ದೇವರುಗಳು. ಇದನ್ನು ನಾವು ಹೇಳಬೇಕಾಗಿದೆ. ಅದರಿಂದ ಅವ್ರನ್ನ ಆ ದೇವರುಗಳು ನಮಗೆ ಕೊಟ್ಟಿರುವಂಥ ಬುದ್ಧಿಯನ್ನು ನಾವು ಸ್ವಂತ ಉಪಯೋಗಿಸುವ, ಬೇರೆಯವರಿಗೆ ನಾವು ಅದನ್ನು ಅಡವು ಇಡುವುದು ಬೇಡ. ನಾವು ಖಂಡಿತವಾಗಲೂ ನಿಮ್ಮ ಆತ್ಮ ನೀವು ಪ್ರಶ್ನೆ ಮಾಡಿಕೊಳ್ಳಿ, ಏನೆಲ್ಲ ಆಗಿದೆ, ಎಷ್ಟು ಮನೆಗಳು ಅನಾಥ ಮಾಡ್ಕೊಂಡಿದ್ದೇವೆ ಜಾತಿ ಧರ್ಮದ ಹೆಸರಲ್ಲಿ. ಇದಲ್ಲ ಅಭಿವೃದ್ಧಿ ನಮಗೆ ಬೇಕಾಗಿರುವಂಥದ್ದು. ಆ ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷ ಹಿಂದೆ ಏನು ಮಾಡಿದೆ, ನಾವು ಮುಂದೆ ಏನು ಮಾಡಲಿಕ್ಕಿದ್ದೇವೆ ಅಂತ ನಾವು ನಿಮ್ಮ ಹತ್ರ ಹೇಳಿದ್ದೇವೆ. ಆದ್ದರಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತ ಕೊಡಬೇಕು ನಾವು ವಿನಂತಿ ಮಾಡಿಕೊಳ್ಳುವಂಥದ್ದು.